ಕರಾವಳಿಯ ಸದ್ಯದ ಪರಿಸ್ಥಿತಿ ಆಶಾದಾಯಕವಾಗಿಲ್ಲ. ಹಾಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಂಗಳೂರು ಭೇಟಿಗೆ ಅವಕಾಶ ನೀಡಬಾರದು ಎಂದು ಜಂಟಿ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ವಿಧಾನ ಪರಿಷತ್ನ ಸದಸ್ಯರಾದ ಐವನ್ ಡಿಸೋಜಾ ಮತ್ತು ಹರೀಶ್ ಕುಮಾರ್ ಆಗ್ರಹಿಸಿದ್ದಾರೆ. ಅವರು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಡಿಸೆಂಬರ್ 19ರ ಘಟನೆಯ ಬಳಿಕ ಮಂಗಳೂರಿನ ವಾತಾವರಣ ಅಷ್ಟೊಂದು ಚೆನ್ನಾಗಿಲ್ಲ. ಸದ್ಯ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಿದ್ದು ಭವಿಷ್ಯದಲ್ಲಿ ಅದು ಕದಡಬಾರದು. ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಜನವರಿ 19ರಂದು ಮಂಗಳೂರಿಗೆ ಭೇಟಿ ನೀಡುವ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಇದೆ. ಸದ್ಯದ ಸ್ಥಿತಿಯಲ್ಲಿ ಅವರು ಮಂಗಳೂರಿಗೆ ಭೇಟಿ ನೀಡಿದ್ರೆ ಶಾಂತಿ ಕದಡಬಹುದು. ಹಾಗಾಗಿ ಮಂಗಳೂರು ಪೊಲೀಸ್ ಆಯುಕ್ತಾಲಯ ಮತ್ತು ಜಿಲ್ಲಾಡಳಿತ ಅವರ ಭೇಟಿಗೆ ಅವಕಾಶ ಕಲ್ಪಿಸಬಾರದು ಎಂದರು. ಇದು ಜಿಲ್ಲಾಡಳಿತ ಪೊಲೀಸ್ ಆಯುಕ್ತಾಲಯಕ್ಕೆ ಕಾಂಗ್ರೆಸ್ನ ಆಗ್ರಹವಾಗಿದೆ. ಇದನ್ನ ಮೀರಿ ಅಮಿತ್ ಶಾ ಭೇಟಿಗೆ ಅವಕಾಶ ಕಲ್ಪಿಸಿದ್ರೆ ನಾವು ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಎಚ್ಚರಿಸಿದ್ರು. ಎನ್ಆರ್ಸಿ ಮತ್ತು ಸಿಎಎ ವಿರುದ್ಧ ದೇಶದಾದ್ಯಂತ ಪ್ರತಿಭಟನೆಯ ಜ್ವಾಲೆ ಎದ್ದಿದೆ. ಮೊನ್ನೆ ಒಂದೇ ದಿನ 1,000 ಕಡೆ 1 ಕೋಟಿ ಜನರು ಇದರ ವಿರುದ್ಧ ಪ್ರತಿಭಟಿಸಿದ್ದಾರೆ. ಬಹುಶಃ ಸ್ವಾತಂತ್ರ್ಯ ಸಂಗ್ರಾಮದ ಬಳಿಕ ದೇಶದೆಲ್ಲೆಡೆ ನಡೆಯುವ ಮೊದಲ ಪ್ರತಿಭಟನೆಯ ಕಾವು ಇದಾಗಿದೆ. ಆದರೂ ಮೋದಿ ಅಮಿತ್ ಶಾ ಏನೂ ಆಗಿಲ್ಲ ಎಂಬಂತೆ ವರ್ತಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮತ್ತೊಮ್ಮೆ ಈ ರಾಜ್ಯಕ್ಕೆ ಅಮಿತ್ ಶಾ ಬರುವುದನ್ನು ತಡೆಯಬೇಕು. ಎಸ್, ಗೋ ಬ್ಯಾಕ್ ಅಮಿತ್ ಶಾ. ನಾನು ಉಪವಾಸ ಸತ್ಯಾಗ್ರಹ ಕೂತ್ಕೊಳ್ತೀನಿ. ಅವ್ರು ಬಂದ್ರೆ ಸತ್ಯಾಗ್ರಹ ಕೂತ್ಕೊಳ್ತೇನೆ. ಐ ವಿಲ್ ನಾಟ್ ಅಲೌ ಆಸ್ ಎ ಲೆಜಿಸ್ಲೇಟರ್. ನಾನು ಈಗ ಅವರು ಬರೋ ಪರಿಸ್ಥಿತಿ ಸರಿ ಇಲ್ಲ. ದಿ ಎಂಟೈರ್ ಎಪಿಸೋಡ್ ಇಸ್ ಬಿಕಾಸ್ ಆಫ್ ದಿ ಹೋಮ್ ಮಿನಿಸ್ಟರ್. ಒಂದು ಮನೆ ಹೋಗೋದನ್ನು ಸ್ಟಾಪ್ ಮಾಡಿ, ಅದೊಂದು ನಾಟಕ ಕಂಪನಿ, ಅದು ಬೇಡ ಬಂದ್ ಮಾಡಿ, ಮತ್ತೆ ಗೃಹ ಸಚಿವರು ಮತ್ತೊಮ್ಮೆ ಬಂದು ಇಲ್ಲಿ ಪರಿಸ್ಥಿತಿಯನ್ನು ಉಲ್ಬಣ ಮಾಡೋದು ಬೇಡ. ಅವ್ರು ದಯವಿಟ್ಟು ಸ್ವಲ್ಪ ದಿವಸ ಹೋಗ್ತಾರೆ, ತಂಡ ಆದ್ಮೇಲೆ. ಈಗ ಅವ್ರದ್ದು ತುಕಡಿ ನಾನು ಫಸ್ಟಿಗೆ ಹೇಳಿದ್ರೆ, ಒಂದು ದಿವಸದಲ್ಲಿ 1,000 ಕಡೆಗಳಲ್ಲಿ 1 ಕೋಟಿ ಜನ ಪ್ರತಿಭಟನೆ ಮಾಡಿದ್ದು ಸ್ವಾತಂತ್ರ್ಯ ಸಂಗ್ರಾಮದ ನಂತರ, 1947 ನಂತರ ಫಸ್ಟ್ ಇನ್ ಹಿಸ್ಟ್ರಿ.